ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಆಸ್ಟ್ರಾ ಗ್ರೂಪ್ ಮತ್ತು ಡಿಜಿಟಲ್ ಪ್ಲಾನೆಟ್ ಪ್ರೆಸೆಂಟ್ಸ್ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್ ಮಂಗಳೂರು. ಇದೀಗ ಸುದ್ದಿಯ ವಿವರ. ಪತ್ನಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುತ್ತಾಳೆಂದು ಕೋಪಗೊಂಡು ಗಲಾಟೆ ಮಾಡಿ ಪತ್ನಿಯನ್ನು ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿದ್ದ ಪತಿಯನ್ನ ಶಂಕರನಾರಾಯಣ ಪೊಲೀಸರು ಬಂಧಿಸಿದ್ದಾರೆ. ಪತ್ನಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುತ್ತಾಳೆಂದು ಕೋಪಗೊಂಡು ಗಲಾಟೆ ಮಾಡಿ ಪತ್ನಿಯನ್ನ ಕತ್ತಿಯಿಂದ ಕಡಿದು ಕೊಲೆಗೈದು ಪರಾರಿಯಾಗಿದ್ದ ಪತಿಯನ್ನ ಶಂಕರನಾರಾಯಣ ಪೊಲೀಸರು ಬಂಧಿಸಿದ್ದಾರೆ. ಬ್ರಹ್ಮಾವರ ತಾಲೂಕು ಹಿಲಿಯಾಣ ಗ್ರಾಮದ ಹೊಸಮಠ ಎಂಬಲ್ಲಿ ಈ ಘಟನೆ ಜೂನ್ 19 ರಾತ್ರಿ 11:30ಕ್ಕೆ ನಡೆದಿದ್ದು, ಕೊಲೆ ಮಾಡಿ ಆರೋಪಿ ಪರಾರಿಯಾಗಿದ್ದ. ರೇಖಾ ಕೊಲೆಯಾದ ಮಹಿಳೆ. ಕೊಳಂಬಿ ಗ್ರಾಮದ ನಿವಾಸಿಯಾದ ಆರೋಪಿ ಗಣೇಶ್ ಪೂಜಾರಿ ಸದ್ಯ ಬಂಧಿಸಲಾಗಿದೆ. ವೃತ್ತಿಯಲ್ಲಿ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದ ಗಣೇಶ್ ಪೂಜಾರಿ ಹಾಗೂ ರೇಖಾಳಿಗೆ 8 ವರ್ಷದ ಹಿಂದೆ ಮದುವೆಯಾಗಿದ್ದು 2 ಮಕ್ಕಳಿದ್ದಾರೆ. ರೇಖಾ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸಕ್ಕಿದ್ದು ಗಣೇಶ್ ಮೊಬೈಲ್ ವಿಚಾರದಲ್ಲಿ ಆಗಾಗ್ಗೆ ಗಲಾಟೆ ಮಾಡುತ್ತಿದ್ದ. ಈ ಬಗ್ಗೆ ಈ ಹಿಂದೆ ಶಂಕರನಾರಾಯಣ ಪೊಲೀಸರಿಗೆ ದೂರು ಅರ್ಜಿ ನೀಡಲಾಗಿದ್ದು, ಅವರು ಬುದ್ಧಿವಾದ ಹೇಳಿ ಮುಚ್ಚಳಿಕೆ ಬರೆಸಿಕೊಂಡಿದ್ರು. ಆದರೆ ಗಣೇಶ್ ತನ್ನ ಚಾಳಿ ಮುಂದುವರೆಸಿದ್ದು, ಗುರುವಾರ ತಡರಾತ್ರಿ ಮನೆಗೆ ಬಂದು ಕ್ಷುಲ್ಲಕ ಕಾರಣಕ್ಕೆ ಪತ್ನಿಯೊಂದಿಗೆ ಜಗಳ ಮಾಡಿದ್ದ. ಪತ್ನಿಗೆ ಕತ್ತಿಯಿಂದ ಕಡಿದಿದ್ದು ಗಂಭೀರ ಗಾಯಗೊಂಡ ರೇಖಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆಂದು ತಿಳಿದು ಬಂದಿದೆ. ಬಳಿಕ ಮನೆಯಿಂದ ಓಡಿ ಹೋಗಿದ್ದ ಆರೋಪಿ ಗಣೇಶ್ ಪೂಜಾರಿಯನ್ನ ಕುಂದಾಪುರ ವೃತ್ತ ನಿರೀಕ್ಷಕ ಜಯರಾಮ್ ಗೌಡ, ಶಂಕರನಾರಾಯಣ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ನಾಸಿರು ಹುಸೇನ್ ಮತ್ತು ಸಿಬ್ಬಂದಿಗಳು ಪತ್ತೆ ಮಾಡಿ ಬಂಧಿಸಿದ್ದಾರೆ. ಈ ಬಗ್ಗೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ. ಅಮೆರಿಕದ ಬೆಂಬಲದೊಂದಿಗೆ ಇಸ್ರೇಲ್ ನಿರಂತರವಾಗಿ ನಡೆಸುತ್ತಿರುವ ಆಕ್ರಮಣ ಯುದ್ಧದ ವಿರುದ್ಧ ಪೈವಳಿಕೆಯಲ್ಲಿ ಸಿಪಿಐ ಶಕ್ತಿಶಾಲಿ ಯುದ್ಧ ವಿರೋಧಿ ರ್ಯಾಲಿಯನ್ನ ಆಯೋಜಿಸಿತ್ತು. ಯುದ್ಧ ಬೇಡ, ಶಾಂತಿ ಬೇಕು, ಸಾಮ್ರಾಜ್ಯವಾದ ಕೊನೆಗೊಳ್ಳಲಿ ಎಂಬ ಘೋಷಣೆಗಳೊಂದಿಗೆ ನಡೆದ ಈ ಪ್ರತಿಭಟನೆಗೆ ಪಕ್ಷದ ಹಲವಾರು ಕಾರ್ಯಕರ್ತರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಯುದ್ಧ ಬೇಡ, ಶಾಂತಿ ಬೇಕು, ಸಾಮ್ರಾಜ್ಯವಾದ ಕೊನೆಗೊಳ್ಳಲಿ ಎಂಬ ಘೋಷಣೆಗಳೊಂದಿಗೆ ನಡೆದ ಈ ಪ್ರತಿಭಟನೆಗೆ ಪಕ್ಷದ ಹಲವಾರು ಕಾರ್ಯಕರ್ತರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಬಹುಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಶಾಸಕ ಎಂ ರಾಜಗೋಪಾಲ್ ರ್ಯಾಲಿಯನ್ನ ಉದ್ಘಾಟಿಸಿದ್ರು. ಅಬ್ದುಲ್ ರಜಾಕ್ ಚಿಪ್ಪಾರ್ ಅಧ್ಯಕ್ಷತೆ ವಹಿಸಿದ್ರು. ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯ ಕೆಆರ್ ಜಯಾನಂದ್, ವಿಶ್ವವಿದ್ಯಾನಿಲಯದ ರಮೇಶನ್, ಅಬ್ದುಲ್ ಹಾರಿಸ್ ಪೈಬಳಿಕೆ, ವಿನಯ್ ಕುಮಾರ್, ಪುರುಷೋತ್ತಮ ಬಳ್ಳೂರು, ಅಶೋಕ್ ಭಂಡಾರಿ ಮತ್ತಿತರರು ವಿಷಯ ಪ್ರಧಾನ ಭಾಷಣಗಳನ್ನು ಮಾಡಿದರು. ನೇತಾರರು ಗಾಜಾ ಪ್ರದೇಶದಲ್ಲಿ ನಡೆದಿರುವ ಮಾನವ ಹಕ್ಕು ಉಲ್ಲಂಘನೆಗಳು ಮತ್ತು ಇಸ್ರೇಲ್ನ ಆಕ್ರಮಣ ನೀತಿಯ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಂತಿಯ ಭೂಮಿಯಾಗಬೇಕಾದ ಭೂಮಿ ಯುದ್ಧ ಭೂಮಿಯಾಗುತ್ತಿರುವಾಗ ജഗത്തിനെಲ್ಲರೂ കണ്ണു മുച്ചിದಂತೆ കുಳಿತುಕೊಳ್ಳಬಾರದು ಎಂದು ಅವರು ಎಚ್ಚರಿಸಿದರು. ജനങ്ങളുടെ മുമ്പിൽ, ലോകരാഷ്ട്രങ്ങൾക്ക് മുമ്പിൽ ഒരു രാജ്യത്തെ ഉയർത്തിക്കാട്ടുന്നതിന് വേണ്ടി അതിശക്തമായ ഭീകരമായ കടന്നാക്രമണം നടത്തിക്കൊണ്ടിരിക്കുന്നു. അപ്പോൾ ഇതിൻ്റെ ശക്തമായ പിൻബലം അമേരിക്കയാണ്. നമുക്കറിയാം, അമേരിക്ക കുറേ കാലമായിട്ട് ക്യൂബയ്ക്കെതിരെ നിലപാട് സ്വീകരിച്ചുകൊണ്ടിരിക്കുകയാണ്. സ്പാനിഷ് മരത്തിൽ തൂങ്ങിക്കിടക്കുന്ന ആപ്പിൾ എന്നാണ് അമേരിക്ക ക്യൂബയെ വിലയിരുത്തിയത്. അതുകൊണ്ട് തന്നെ ഞങ്ങൾക്ക് തോന്നിയ ഘട്ടത്തിൽ എപ്പോഴാണോ ആപ്പിൾ പറിച്ച് ദൂരെ കളയാൻ ഞങ്ങൾ ശ്രമിക്കുക, ആ ഘട്ടത്തിൽ ഞങ്ങൾ പറിച്ച് ദൂരെ കളയുന്നത്. ഇതുവരെ സാധിച്ചിട്ടില്ല. എത്രയും കൊല്ലം സാമ്പത്തിക ഉപരോധമടക്കം ഏർപ്പെടുത്തി ക്യൂബയ്ക്കെതിരായി. പക്ഷേ ക്യൂബൻ ജനത ഒന്നിച്ചൊന്നായി ഒറ്റക്കെട്ടായി അതിശക്തമായി സാമ്രാജ്യത്വ വിരുദ്ധ നിലപാടുകളിൽ നിന്നുകൊണ്ട് ശക്തമായി ചെറുക്കുകയാണ്. ഒട്ടേറെ ലോകരാഷ്ട്രങ്ങളുമായി ബന്ധപ്പെട്ട്. അപ്പോൾ ഇന്നത്തെ ഈ വർത്തമാനകാല ലോകരാഷ്ട്രീയ സാഹചര്യത്തിൽ ഈ യുദ്ധവിപത്തിനെതിരെ അതിശക്തമായിട്ടുള്ള ജനമുന്നേറ്റം, ബഹുജന ഐക്യനിര പടുത്തുയർത്തേണ്ടത് ഈ കാലഘട്ടത്തിൻ്റെ ആവശ്യകതയാണ്. അമേരിക്കൻ സാമ്രാജ്യത്വത്തിൻ്റെ മതപരമായിട്ടുള്ള ആഗോളവൽക്കരണത്തിൻ്റെ സൈനിക മുഖം കൂടിയാണ് യുദ്ധം. തീർച്ചയായും വളരെ ബോധപൂർവമായിട്ടുള്ള ഈ ധിക്കാരപരമായിട്ടുള്ള ശ്രമത്തിനെതിരെ അതിനെല്ലാം അപലപിച്ചുകൊണ്ട് ഇസ്രായേലിന്റെ കടന്നാക്രമണങ്ങളെയും ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯು ರಾಜ್ಯದ ಎಲ್ಲ ಗ್ರಾಮ ಪಂಚಾಯತ್ ಅರಿವು ಕೇಂದ್ರದ ಸಲಹಾ ಸಮಿತಿಯ ಸದಸ್ಯರಿಗೆ 1 ದಿನದ ಹೈಬ್ರಿಡ್ ಮುಖಾಮುಖಿ ತರಬೇತಿ ಕಾರ್ಯಕ್ರಮವು ಬ್ರಹ್ಮಾವರ ತಾಲೂಕು ಪಂಚಾಯತ್ನ ಕಚೇರಿ ಸಭಾಂಗಣದಲ್ಲಿ 7 ದಿನದಿಂದ ನಡೆದು ಮುಕ್ತಾಯಗೊಂಡಿತು. ಬ್ರಹ್ಮಾವರ ತಾಲೂಕಿನ 27 ಗ್ರಾಮ ಪಂಚಾಯತ್ನ ಅರಿವು ಕೇಂದ್ರದಿಂದ ಗ್ರಾಮದ ಶಿಕ್ಷಣ ತಜ್ಞರು, ಯುವಕ ಮಂಡಲ, ಯುವತಿ ಮಂಡಳಿಯ ಸದಸ್ಯರು, ಹಿರಿಯ ನಾಗರಿಕರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ವಿದ್ಯಾರ್ಥಿಗಳು, ಬರಹಗಾರರು, ಸಾಹಿತಿ, ಕವಿಗಳು ಸೇರಿದಂತೆ 13 ಮಂದಿಯಂತೆ 300ಕ್ಕೂ ಹೆಚ್ಚು ಸದಸ್ಯರಿಗೆ ಪ್ರತಿದಿನ 4 ಗ್ರಾಮ ಪಂಚಾಯತ್ನಂತೆ ತರಬೇತಿ ನೀಡಲಾಯಿತು. ಬ್ರಹ್ಮಾವರ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಚ್.ವಿ. ಇಬ್ರಾಹಿಂಪುರ,
ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ತರಬೇತಿಯ ಉದ್ದೇಶದ ಕುರಿತು ಮಾತನಾಡಿದರು. ಮತ್ತೆ ಮಕ್ಕಳಿಗೆ ಬೇಕಾದ ಶಿಕ್ಷಣದಲ್ಲಿ ಏನೇನು ಅವರಿಗೆ ಬೇಕಾದ ವಿಷಯವಾರು ಮಾಹಿತಿ ಸಿಗ್ತದೆ. ಮತ್ತೆ ನಮಗೆ ಅದರಲ್ಲಿ ಶಿಕ್ಷಕರು ಏನು ಶಿಕ್ಷಕರಿದ್ದಾರೆ, ಶಿಕ್ಷಣ ತಜ್ಞರಿದ್ದಾರೆ, ಅವರಿಂದ ಆ ಮಕ್ಕಳಿಗೆ ಬೇಕಾಗಿ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಸಹ ಮಾಹಿತಿಯನ್ನು ಟ್ಯೂಷನ್ ತರ ಕೊಡ್ಬೋದು, ಹೌದಲ್ವಾ? ಶಿಕ್ಷಣ ತಜ್ಞರನ್ನು, ಹಿರಿಯ ನಾಗರಿಕರನ್ನು ಹಾಕೊಂಡಿದ್ದಾರೆ. ಎಲ್ಲರನ್ನೂ ಹಾಕೊಂಡು ಆ ಮಕ್ಕಳನ್ನು ಸಹ, ಅಥವಾ ಟೀಚರ್ಸ್ ಇದ್ದಾರೆ, ಟೀಚರ್ಸ್ ಅನ್ನು ಸಹ ಇಷ್ಟು ದಿನ ಅಂತೇಳಿ ಒಂದು ಟ್ಯೂಷನ್ ವ್ಯವಸ್ಥೆ ಸಹ ಮಾಡುವಂತ ವ್ಯವಸ್ಥೆ ಇದರಲ್ಲಿ ಈ ಸಲಹಾ ಸಮಿತಿ ಅಂಗದಲ್ಲಿ ಮಾಡುವಂತ ವ್ಯವಸ್ಥೆ ಇದೆ. ಇದನ್ನು ಮತ್ತೆ ನಮ್ಮ ವಿಕಲಚೇತನರನ್ನು ಯಾರು ನಮ್ಮ ಗ್ರಾಮದಲ್ಲಿ ಯಾರನ್ನೂ ಹಿಂದೆ ಬಿಡ್ಲಿಕ್ಕಿಲ್ಲ, ಅವರನ್ನು ಮತ್ತೆ ನಮ್ಮ ಹಿಂದುಳಿದ ವರ್ಗ ಅವರನ್ನೆಲ್ಲ ಸೇರಿಸಬೇಕು. ಅವ್ರ ಏನು ಅಡೆತಡೆ ಇದೆಯಾ? ಈಗ ಮೊನ್ನೆ ಹೇಳಿದ್ರು ಕೆಲವು ಗ್ರಂಥಾಲಯ ಪಂಚಾಯತಿಂದ ಮೇಲ್ಛಾವಣಿಯಲ್ಲಿದೆ ಅಂತೇಳಿ, ಹೌದಾ? ಇರ್ತದಲ್ವಾ? ಅದು ಈ ಯಾರಿಗೆ ಅಡೆತಡೆ ಆಗ್ತದೆ? ಹಿರಿಯ ನಾಗರಿಕರಿಗೆ ಅಡೆತಡೆ ಆಗ್ತದೆ, ಮತ್ತೆ ಇದು ವಿಕಲಚೇತನರಿಗೆ. ಅದನ್ನು ಕೆಳ ಅಂತಸ್ತಿನಲ್ಲಿ ಕೆಲವು ಅದು ಬೇಡಿಕೆ ಸಹ ಇತ್ತು ಈ ಕ್ರಿಯಾ ಯೋಜನೆಯಲ್ಲಿ. ಅಂಥದನ್ನೆಲ್ಲ ಅಳವಡಿಸಿಕೊಂಡು ಓವರಾಲ್ ಆಗಿ ನಮ್ಮ ಗ್ರಾಮದ ಜನತೆಗೆ ಇದರ ಸದುಪಯೋಗ ಆಗ್ಲೇಬೇಕು. ಇನ್ನು ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದೆ. ಸೊ ಇದನ್ನು ಎಲ್ಲ ಈಗ ಸಮಿತಿಯಲ್ಲಿದ್ದವರು ಇನ್ನಾದ್ರೂ ತಿಂಗಳ ಮಾಸಿಕ ಸಭೆ ಮಾಡ್ತಾರೆ. ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೈಸೂರು ಇದರ ತರಬೇತುದಾರರಾದ ತಾರಾ ಪ್ರಭಾಕರ್, ಲತಾ ಅಶೋಕ್ ತರಬೇತಿಯನ್ನ ನೀಡಿದ್ರು. ತರಬೇತಿಯ ಮುನ್ನ ಗ್ರಾಮೀಣಾಭಿವೃದ್ಧಿ ಆಯುಕ್ತರಾದ ಡಾಕ್ಟರ್ ಅರುಂಧತಿ ಚಂದ್ರಶೇಖರ್ ಮತ್ತು ಉಮಾ ಮಹಾದೇವನ್ ಅವರಿಂದ ಅಂತರ್ಜಾಲ ಮೂಲಕ ನೇರ ಮಾತುಕತೆ ನಡೆಯಿತು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. ಮಂಗಳೂರಿನ ಬಂಡ್ಸ್ ಹಾಸ್ಟೆಲ್ನಲ್ಲಿರುವ ಶ್ರೀರಾಮಕೃಷ್ಣ ಶಾಲೆಯಲ್ಲಿ ವಿದ್ಯಾರ್ಥಿ ಕ್ಯಾಬಿನೆಟ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಶಾಲೆಯ ಗೀತಾ ಎಸ್ ಶೆಟ್ಟಿ ಸಭಾಂಗಣದಲ್ಲಿ ಶಾಲಾ ಕ್ಯಾಬಿನೆಟ್ನ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. 10ನೇ ತರಗತಿಯ ಅನೀಶ್ ಶೆಟ್ಟಿ ವಿದ್ಯಾರ್ಥಿ ನಾಯಕಿಯಾಗಿ ಆಯ್ಕೆಯಾದರೆ 10ನೇ ತರಗತಿಯ ಪ್ರಾರ್ಥನಾ ಉಪನಾಯಕಿಯಾಗಿ ಆಯ್ಕೆಯಾದರು. ಒಟ್ಟು 24 ವಿದ್ಯಾರ್ಥಿಗಳು ವಿದ್ಯಾರ್ಥಿ ಪರಿಷತ್ನ ಸದಸ್ಯರಾಗಿ ಆಯ್ಕೆಯಾದರು. ಪ್ರಾಂಶುಪಾಲರಾದ ಡಾಕ್ಟರ್ ಪ್ರೆಸಿಲ್ಲಾ ಡಿಸೋಸಾ ಪ್ರತಿಜ್ಞೆಯನ್ನ ಬೋಧಿಸಿದರು. ಸಂಸ್ಥೆಯ ಡಾಕ್ಟರ್ ಬಿ ಸಂಜೀವರಯ್ಯವರು ಹೊಸದಾಗಿ ನೇಮಕಗೊಂಡ ಸದಸ್ಯರನ್ನ ಸನ್ಮಾನಿಸಿ ಅಭಿನಂದಿಸಿದರು. ಕಾರ್ಯಕ್ರಮವನ್ನು ಉಪಪ್ರಾಂಶುಪಾಲರಾದ ರೂಪಾ ಅವರು ಆಯೋಜಿಸಿದ್ರು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ಇಸ್ರೇಲ್ ಮತ್ತು ಇರಾನ್ ನಡುವಣ ಯುದ್ಧವು 8ನೆಯ ದಿನದಲ್ಲಿ ಮುಂದುವರೆದಿದ್ದು, ಇಸ್ರೇಲ್ ವಾಯು ಮತ್ತು ಡ್ರೋನ್ ದಾಳಿ ನಡೆಸಿದೆ. ಇರಾನ್ ಕ್ಷಿಪಣಿಗಳನ್ನು ಹೂಡಿದೆ. ಶುಕ್ರವಾರ ಬೆಳಗ್ಗೆ ಇರಾನ್ ಒಂದು ಕ್ಷಿಪಣಿಯನ್ನು ಹಾರಿಸಿದ್ದು, ಅದು ಇಸ್ರೇಲಿನಲ್ಲಿ ಸಣ್ಣ ಕೈಬಾಂಬುಗಳನ್ನು ಉದುರಿಸಿದೆ. 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಕಿರು ಬಾಂಬುಗಳು ಹರಡಿ ಬಿದ್ದುದಾಗಿ ತಿಳಿದುಬಂದಿದೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ನೇತಾನ್ಯಾಹು ಅವರು ತಮ್ಮ ಮಗನ ಮದುವೆಯನ್ನು ಅನಿರ್ದಿಷ್ಟ ಕಾಲ ಮುಂದೂಡಿದ್ದಾರೆ. ಅಜೋರ್ನಲ್ಲಿ ಮಾತ್ರ ಒಂದು ಕಟ್ಟಡ ನಾಶವಾಗಿದೆ ಎಂದು ಇಸ್ರೇಲ್ ಹೇಳಿದೆ. 2 ದೇಶಗಳು ವಿನಾಶಕ ಅಸ್ತ್ರಗಳನ್ನು ಹೊಂದಿದೆ. ನಾಗರಿಕರ ಮೇಲೆ ಪ್ರಯೋಗವಾಗುವ ಅಪಾಯವನ್ನು ಎಲ್ಲರೂ ಖಂಡಿಸಲೇಬೇಕಾಗಿದೆ ಎಂದು ಶಸ್ತ್ರಾಸ್ತ್ರ ಹತೋಟಿ ಸಂಘದ ಸಲಹಾ ಗುಂಪಿನ ಮುಖ್ಯಸ್ಥ ಡೆರಿಲ್ ಕಿಂಬಾಲ್ ತಿಳಿಸಿದ್ದಾರೆ. 2008ರಲ್ಲಿ ಗೊಂಚಲು ಬಾಂಬು ನಿಷೇಧಿಸಿದ್ದ ಒಪ್ಪಂದಕ್ಕೆ ಮೊದಲು 11 ಮತ್ತು ಆಮೇಲೆ 12 ದೇಶಗಳು ಸಹಿ ಹಾಕಿದೆ. ಆದರೆ ಇಸ್ರೇಲ್ ಮತ್ತು ಇರಾನ್ಗಳು ಸಹಿ ಹಾಕಲು ಒಪ್ಪಲಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಟೆಲ್ ಅವೀವ್. ಕೆನಡಾದ ಕ್ಯಾಲ್ಗರಿ ವಿಶ್ವವಿದ್ಯಾನಿಲಯದಲ್ಲಿ ಕಲಿಯುತ್ತಿರುವ ಭಾರತೀಯ ಮೂಲದ ಯುವತಿ ತಾನ್ಯಾ ತ್ಯಾಗಿಯವರು ದಿಢೀರ್ ಸಂಶಯದ ಸಾವು ಕಂಡಿದ್ದಾರೆ. ಈ ಸಾವಿಗೆ ಕಾರಣವೇನು ಎಂಬುದು ಸ್ಪಷ್ಟಗೊಂಡಿಲ್ಲ. ಸಂಶಯಾಸ್ಪದ ಸಾವು ಎಂದು ಪೊಲೀಸರು ಪರಿಗಣಿಸಿ ತನಿಖೆ ಆರಂಭಿಸಿದ್ದಾರೆ ಎಂಬುದಷ್ಟೇ ತಿಳಿದುಬಂದಿದೆ. ವ್ಯಾಂಕೂವರ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ವಿದ್ಯಾರ್ಥಿಯ ಸಾವನ್ನು ಸ್ಪಷ್ಟಪಡಿಸಿದ್ದು, ವಿವರ ಪಡೆಯುತ್ತಿರುವುದಾಗಿ ಹೇಳಿದೆ ಹಾಗೂ ಎಕ್ಸ್ಪೋಸ್ಟ್ನಲ್ಲಿ ಸಂತಾಪ ವ್ಯಕ್ತಪಡಿಸಿದೆ. ವಿದ್ಯಾರ್ಥಿನಿಯ ಸಂಬಂಧ ಭಾರತದಲ್ಲಿರುವ ಕುಟುಂಬ ಸಕಲ ರೀತಿಯ ಸಹಾಯವನ್ನು ಮಾಡುವುದಾಗಿ ಭಾರತದ ರಾಯಭಾರ ಕಚೇರಿ ಹೇಳಿದೆ. ಎಕ್ಸ್ಪೋಸ್ಟ್ನಲ್ಲಿ ಭಾರತೀಯ ಪ್ರಧಾನಿ ಕಚೇರಿಯಿಂದ ಎಂಬ ಒಂದು ಎಕ್ಸ್ಪೋಸ್ಟ್ ಬಿದ್ದಿದ್ದು, ತಾನ್ಯಾ ತ್ಯಾಗಿ ದಿಢೀರ್ ಹೃದಯಾಘಾತದಿಂದ ಮರಣಿಸಿದ್ದಾರೆ ಎಂದು ಅದರಲ್ಲಿ ಹೇಳಲಾಗಿದೆ. ಆದರೆ ಅನಧಿಕೃತ ಎಂದು ತಿಳಿದು ಬಂದಿದೆ. ದಿಲ್ಲಿ ವಿಜಿಲೆನ್ಸ್ನಲ್ಲಿ ತಾನ್ಯಾಳ ಹೆತ್ತವರು ವಾಸಿಸುತ್ತಿದ್ದಾರೆ.
ಫಳ್ನೀರಿನಲ್ಲಿ ಸೇಂಟ್ ಮೇರೀಸ್ ವಿದ್ಯಾಸಂಸ್ಥೆಯಲ್ಲಿ 2ನೇ ತರಗತಿಯಲ್ಲಿ ಕಲಿಯುತ್ತಿರುವ ಕುಮಾರಿ ಶರಣ್ಯ ಶರತ್ ಅವರು ತನ್ನ 8ನೇ ವಯಸ್ಸಿನಲ್ಲಿ ಯೋಗಾಸನದ ಕಪೋತಾಸನದ ಭಂಗಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತು ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲೆ ಮಾಡಿದ್ದು, ಈ ಸಾಧನೆಯ ಬಗ್ಗೆ ಹವ್ಯಾಸಿ ಈಜುಗಾರರಾದ ಎ ಚಂದ್ರಹಾಸ ಶೆಟ್ಟಿ ಅವರು ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಸದ್ಯ ತಮಿಳುನಾಡಿನ ಹರಿಣಿತಾ ಬಿಎಸ್ ಇವರ ಹೆಸರಿನಲ್ಲಿ ಇರುವ 15 ನಿಮಿಷದ ಕಪೋತಾಸನದ ದಾಖಲೆಯನ್ನು ಮುರಿದು ಈ ಸಾಧಕಿ 1 ಗಂಟೆ 2 ನಿಮಿಷದ ಅವಧಿಗೆ ಸಾಧಿಸಿ ಈ ದಾಖಲೆಯನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿರುವ ಅಂತಾರಾಷ್ಟ್ರೀಯ ಯೋಗಪಟು ಕವಿತಾ ಅಶೋಕ್ ಈಕೆಗೆ ಅತಿ ಚಿಕ್ಕ ವಯಸ್ಸಿನಿಂದಲೇ ತರಬೇತಿಯನ್ನು ಕೊಡುತ್ತಿದ್ದಾರೆ. ಇವರಿಗೆ ಬೆನ್ನೆಲುಬಾಗಿ ಸಹಕರಿಸುತ್ತಿರುವ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಮೇರಿ ಎಸಿ, ಶಿಕ್ಷಕಿ ವಿನುತಾ ಪ್ರವೀಣ್, ಮಂಗಳೂರು ಮಹಾನಗರ ಪಾಲಿಕೆಯ ಈಜುಕೊಳದ ವ್ಯವಸ್ಥಾಪಕರಾದ ಶ್ರೀ ರಮೇಶ್ ಬಿಜಯ್ ಮತ್ತು ಈಜಿನಲ್ಲಿ ಈ ಹಿಂದೆ ದಾಖಲೆ ಮಾಡಿರುವ ಚಂದ್ರಶೇಖರ್ ಸೂರಿಕುಮೇರು ಇವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಲಾಗುವುದು ಎಂದು ತಿಳಿಸಿದ್ದಾರೆ. ತನ್ನ 8ನೇ ವಯಸ್ಸಿನಲ್ಲಿ ಯೋಗಾಸನದ ಕಪೋತಾಸನದ ಭಂಗಿಯಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಾಧನೆ ಮಾಡಿರುವ ಈ ಸಾಧನೆಯ ಬಗ್ಗೆ ಈ ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಸದ್ಯ ತಮಿಳುನಾಡಿನ ಹರಿಣಿತಾ ಬಿಎಸ್ ಇವರ ಹೆಸರಿನಲ್ಲಿ ಇರುವಂತಹ 15 ನಿಮಿಷಗಳ ಕಪೋತಾಸನದ ದಾಖಲೆಯನ್ನ ಮುರಿದು ಈ ಸಾಧಕಿ 1 ಗಂಟೆ 2 ನಿಮಿಷದ ಅವಧಿಗೆ ಇದನ್ನು ಸಾಧಿಸಿ ಈ ದಾಖಲೆಯನ್ನು ತನ್ನದಾಗಿಸಿಕೊಂಡಿರುವುದು ಒಂದು ಅಭಿಮಾನದ ಸಂಗತಿ ಎಂದು ತಿಳಿಸಲಾಗುವುದು. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸಾಧನೆ ಮಾಡಿರುವ ಅಂತಾರಾಷ್ಟ್ರೀಯ ಯೋಗಪಟು ಕವಿತಾ ಅಶೋಕ್ ಈಕೆಗೆ ಅತಿ ಚಿಕ್ಕ ವಯಸ್ಸಿನಿಂದಲೇ ತರಬೇತಿಯನ್ನು ಕೊಡುತ್ತಿದ್ದಾರೆ. ಇವರಿಗೆ ಬೆನ್ನೆಲುಬಾಗಿ ಸಹಕರಿಸುತ್ತಿರುವಂತಹ ಶಾಲೆಯ ಪ್ರಾಂಶುಪಾಲರಾದ ಸಿಸ್ಟರ್ ಮೇಸಿ, ಶಿಕ್ಷಕಿ ವಿನುತಾ ಪ್ರವೀಣ್ ಹಾಗೂ ಮಂಗಳೂರು ನಗರ ಪಾಲಿಕೆಯ ಈಜುಕೊಳದ ವ್ಯವಸ್ಥಾಪಕರಾದ ರಮೇಶ್ ವಿಜಯ್ ಮತ್ತು ಈಜಿನಲ್ಲಿ ಈ ಹಿಂದೆ ದಾಖಲೆ ಮಾಡಿರುವಂತಹ ಚಂದ್ರಶೇಖರ್ ಸೂರಿಕುಮೇರಿ ಇವರನ್ನ ಈ ಸಂದರ್ಭದಲ್ಲಿ ಸ್ಮರಿಸಲಾಗುವುದು. ಪತ್ರಿಕಾಗೋಷ್ಠಿಯಲ್ಲಿ ರಮೇಶ್ ಬಿಜಯ್, ಚಂದ್ರಶೇಖರ್ ರೈ ಸೂರಿಕುಮೇರು, ಜಾಯಿಂಟ್ ಸೆಕ್ರೆಟರಿ ಸಿಸ್ಟರ್ ಸೇಲಿನ್ರಾ, ಉಪಪ್ರಾಂಶುಪಾಲರಾದ ಸಿಸ್ಟರ್ ಸಂತೋಷ್ ಮೇರಿ, ಸೋನಿಯಾ ಜೆ, ಶರಣ್ಯ ಶರತ್, ಯೋಗ ಶಿಕ್ಷಕಿ ಕವಿತಾ ಅಶೋಕ್ ಹಾಗೂ ಮನೋಜ್ ಕುಮಾರ್ ರವರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಮಂಗಳೂರಿನ ವಿವಿಧ ಕಾರ್ಪೊರೇಟ್ ಸಂಘ ಸಂಸ್ಥೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ನಿರ್ಗಮನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಂಪಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭವು ಅತ್ತಾವರದಲ್ಲಿರುವ ಅವತಾರ್ ಹೋಟೆಲ್ನ ಸಭಾಂಗಣದಲ್ಲಿ ಜರುಗಿತು. ಜಿಲ್ಲೆಯಲ್ಲಿ ದಕ್ಷ ಆಡಳಿತವನ್ನು ನಿರ್ವಹಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ನಿರ್ಗಮನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಎಂಪಿ ಇವರಿಗೆ ಕೆಸಿಸಿಐ, ವೈಐ, ಕ್ರೆಡೈ, ಟೀಮ್ ಮ್ಯಾಂಗ್ಳೂರ್, ಟೈ, ಸಿಐಐ, ಕೋಸ್ಟಲ್ ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ಸನ್ಮಾನಿಸಲಾಯಿತು. ಅವತಾರ್ ಹೋಟೆಲ್ನ ನಿರ್ದೇಶಕರಾದ ಪ್ರಶಾಂತ್ ರಾವ್ ಅವರು ಮಾತನಾಡಿ ಜಿಲ್ಲಾಧಿಕಾರಿಗಳ ಕಾರ್ಯಕ್ಷಮತೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. Coastal Karnataka is a unique strip of land. It's surrounded on all sides by tourism gems. We have Goa to the north, we have Kerala, God's own country to the south. On the east, nearby we have Belur, Alebi, we have Mysore, we have Sharangalagala, we have Hampi further away. Yet somehow, despite being a very unique and very vibrant landscape with a lot of opportunities, we've never really sort of taken off on our tourism efforts, and we have not been recognized for the potential that we have. And largely this is because of two reasons. One, nature of our tourism, our strip of land very narrow between the mountains and the sea, is peppered with opportunities. There are, at sea level you have like mangrove blessed estuaries, and then up at the top 2000 meters we have shola grasslands. In between we have coffee plantations, we have waterfalls, we have arecanut plantations, we have ಕೆಸಿಸಿಐನ ಅಧ್ಯಕ್ಷರಾದ ಆನಂದ್ ಪೈ ಅವರು ಮಾತನಾಡಿ ಜಿಲ್ಲೆಯ ಪ್ರಮುಖ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಹೃದಯ ವೈಶಾಲ್ಯತೆಯನ್ನು ಹೊಂದಿರುವವರಾಗಿದ್ದವರು ಮುಲ್ಲೈ ಮುಗಿಲನ್ ಎಂದು ಹೇಳಿದರು. If I have to speak, maybe I can go on and on. There's so many things we can speak, but
told that we have the time. I would like to not take it much longer. On a lighter note, the children of Mangalore will definitely miss you, sir. For the holidays you are declaring during the heavy rains. And I know your intentions were mainly keeping in mind the safety and well-being of this society at large. We can all say you'll be truly missed, and we would like to see you come back to Mangalore in another capacity in a future date. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಿರ್ಗಮನ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ರವರು ಸಂಘ ಸಂಸ್ಥೆಗಳಿಂದ ಸಹಕಾರದಿಂದ ಕರಾವಳಿ ಉತ್ಸವದಂತಹ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಗಿದೆ ಎಂದು ತಿಳಿಸಿದರು. ಈ ರೀತಿ ನಾವು ರಿಯಲಿ ವಿ ಹ್ಯಾವ್ ನಾಟ್ ಡನ್ ಮಚ್. ವಾಟ್ ವಿ ಹ್ಯಾವ್ ಡನ್ ಇಸ್ ಓನ್ಲಿ ರೀಇಗ್ನೈಟ್ ಈಗ ಫೆಸ್ಟಿವಲ್ಸ್ ಇರ್ಬೋದು. ವಾಟ್ ಶಶಿಕಾಂತ್ ಸಂತಲ್ ಸರ್ ಡನ್ ವಿ ಹ್ಯಾವ್ ರೀಪಿಟ್. ಅರ್ಬನ್ ಡೆವಲಪ್ಮೆಂಟ್ ಇದರಲ್ಲಿ ಏನು ಕೊಂಡ್ರಷ್ಟ ಟೈಮಲ್ಲಿ ಆಗ್ತಿತ್ತು, ವಿ ಹ್ಯಾವ್ ರೀಪಿಟ್. ಸ್ಮಾರ್ಟ್ ಸಿಟಿಯಲ್ಲಿ ಅತೀಕ್ ಸರ್ ಇದು ಏನು ಮಾಡ್ತಿದ್ರು, ವಿ ಹ್ಯಾವ್ ರೀಪಿಟ್. ಸೊ ದೇರ್ ಆರ್ ದಿಸ್ ಹೋಲ್ ಸೆಟಪ್ ಅಂಡ್ ದೆನ್ the kind of pull and this thing that Mangaloreans have, ಅದಕ್ಕೆ ನೋಡ್ಬೇಕಂದ್ರೆ ನಂದು ಫಸ್ಟ್ ಡೇ ಬಂದಾಗ ಫಸ್ಟ್ session itself is most of you I think first interaction was in Taj. ಕಾರ್ಯಕ್ರಮದಲ್ಲಿ ಕೆಸಿಸಿಐ ಅಧ್ಯಕ್ಷರಾದ ಆನಂದ್ ಪೈ, ಸಿಐಐನ ಅಧ್ಯಕ್ಷರಾದ ನಟರಾಜ್ ಹೆಗ್ಡೆ, ಕ್ರೆಡೈ ಅಧ್ಯಕ್ಷರಾದ ವಿನೋದ್ ಎಆರ್ ಪಿಂಟೋ, ಟೈ ಅಧ್ಯಕ್ಷರಾದ ರೋಹಿತ್ ಭಟ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು. ಸಾಮಾನ್ಯ ಜನರ ಕನಸುಗಳಿಗೆ ರೂಪ ಕೊಡುವ ಮಹತ್ವಾಕಾಂಕ್ಷೆಯೊಂದಿಗೆ ಡ್ರೀಮ್ ಡೀಲ್ ಗ್ರೂಪ್ ದೇಶದಾದ್ಯಂತ ತನ್ನ ವಿಸ್ತರಣೆಯನ್ನ ಮುಂದುವರೆಸಿದೆ. ಕೇವಲ ತಿಂಗಳಿಗೆ 1,000 ರೂಪಾಯಿ ಮಾತ್ರ ಉಳಿತಾಯ ಮಾಡಿ ಲಕ್ಷಾಂತರ ರೂಪಾಯಿ ಬೆಲೆಯ ಮನೆ, ಕಾರು, ವಿದೇಶಿ ಪಯಣ, ಚಿನ್ನದ ಆಭರಣಗಳನ್ನು ಗೆಲ್ಲುವ ಅವಕಾಶವನ್ನು ನೀಡಿದೆ. 20 ಕಂತುಗಳಲ್ಲಿ ಭಾಗವಹಿಸುವ ಅವಕಾಶವಿದೆ. ಪ್ರತಿ ಡ್ರಾದಲ್ಲಿ ಕಾರ್, ಬೈಕ್, ಮೊಬೈಲ್, ಚಿನ್ನ, ಬೆಲೆಬಾಳುವ ಮನೆ, ಫ್ಲ್ಯಾಟ್ಸ್, ಇನ್ನಿತರ ಗೃಹೋಪಯೋಗಿ ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ. ಗೆಲ್ಲದ ಸದಸ್ಯರಿಗೆ 20,000 ರೂಪಾಯಿ ಬೆಲೆಯ ಗೃಹೋಪಯೋಗಿ ಮತ್ತು ಇತರೆ ಸಾಮಗ್ರಿಗಳನ್ನು ಪಡೆಯುವ ಅವಕಾಶವಿದೆ. ಹೊಸ ಸದಸ್ಯರಿಗೆ ಹೆಚ್ಚುವರಿ ಡ್ರಾ ಅವಕಾಶಗಳಿದ್ದು, ಸಂಸ್ಥೆಯ ಗಿವ್ ಅವೇ ಅವಕಾಶ ಕಲ್ಪಿಸಿದೆ. ಡ್ರೀಮ್ ಡೀಲ್ ಗ್ರೂಪ್ ತನ್ನ ವ್ಯಾಪಾರ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಬದಲಾವಣೆಗೂ ಕೊಡುಗೆ ನೀಡುತ್ತಿದೆ. ಇದುವರೆಗೆ ಸಂಸ್ಥೆಯಲ್ಲಿ 4,000+ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ದೇಶದಾದ್ಯಂತ 10,000ಕ್ಕೂ ಹೆಚ್ಚು ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಶೋರೂಮ್ಗಳನ್ನು ಸ್ಥಾಪಿಸಲಿದೆ. 1,000ಕ್ಕೂ ಹೆಚ್ಚಿನ ಚಿನ್ನದ ಅಂಗಡಿಗಳ ಮೂಲಕ ವಿಶ್ವಾಸಾರ್ಹ ಬಂಗಾರದ ವ್ಯವಸ್ಥೆಯನ್ನು ರೂಪಿಸಲಿದೆ. 1,000ಕ್ಕೂ ಹೆಚ್ಚು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳನ್ನು ಪೂರ್ಣಗೊಳಿಸಲಿದೆ. 1 ಲಕ್ಷಕ್ಕೂ ಹೆಚ್ಚು ಅಧಿಕ ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಸಂಸ್ಥೆ 2024ರಲ್ಲಿ 1 ಲಕ್ಷ ಗ್ರಾಹಕರ ಗುರಿಯನ್ನು ಮುಟ್ಟಿದೆ. ಕಂಪನಿಯ ಪ್ರತಿನಿಧಿಯೊಬ್ಬರು ಹೇಳಿದಂತೆ 2026-28ರೊಳಗೆ 10 ಲಕ್ಷ ಮತ್ತು 2027-28ರೊಳಗೆ 1 ಕೋಟಿ ಗ್ರಾಹಕರನ್ನು ತಲುಪುವುದು ನಮ್ಮ ಗುರಿ. ಭವಿಷ್ಯದ ಯೋಜನೆಗಳು: 2027ರೊಳಗೆ 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಟ್ರೇಡಿಂಗ್ ಅಕಾಡೆಮಿಗಳನ್ನು ಸ್ಥಾಪಿಸಲು ಯೋಜನೆ. 2032ರೊಳಗೆ ದೇಶದ ಅತ್ಯಂತ ವಿಶ್ವಾಸಾರ್ಹ ಕಂಪನಿಯಾಗಿ ಮಾರ್ಪಡುವ ಗುರಿ. ಮಹಿಳಾ ಸಬಲೀಕರಣ ಮತ್ತು ವಿದ್ಯಾರ್ಥಿ ಕಲ್ಯಾಣ ಕಾರ್ಯಕ್ರಮಗಳ ವಿಸ್ತರಣೆ. ಸಂಸ್ಥೆಯ ಬೆಳವಣಿಗೆ: ಕರ್ನಾಟಕದಲ್ಲಿ 27ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿರುವ ಡ್ರೀಮ್ ಡೀಲ್ ಗ್ರೂಪ್ ಮಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. ಬೆಂಗಳೂರು, ಮೈಸೂರು ಸೇರಿದಂತೆ ಅನೇಕ ನಗರಗಳಲ್ಲಿ ಶೋರೂಮ್ಗಳನ್ನು ನಡೆಸುತ್ತಿದೆ. ಇನ್ನು ಸಂಸ್ಥೆಯ ವಿನೂತನ ಯೋಜನೆಗಳಾದ ಡ್ರೀಮ್ ಡೀಲ್ಸ್ ಎಲೆಕ್ಟ್ರಾನಿಕ್ಸ್, ಡ್ರೀಮ್ ಡೀಲ್ಸ್ ಫರ್ನಿಚರ್ಸ್, ಡ್ರೀಮ್ ಡೀಲ್ಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್, ಝೂಡಲ್ ಕಿಡ್ಸ್, ಡ್ರೀಮ್ ಡೀಲ್ಸ್ ಟ್ರೇಡಿಂಗ್ ಅಕಾಡೆಮಿ, ಡ್ರೀಮ್ ಡೀಲ್ಸ್ ಟೂರಿಸಂ, ಡ್ರೀಮ್ ಡೀಲ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, ಡ್ರೀಮ್ ಡೀಲ್ಸ್ ಚಿಕನ್ ಪ್ರಾರಂಭಿಸಿದೆ. ನಾವು ಕೇವಲ ಒಂದು ಸಂಸ್ಥೆಯಲ್ಲ, ಒಂದು ಚಳುವಳಿ ಎಂದು ಸಂಸ್ಥೆಯ ಸ್ಥಾಪಕರು ಹೇಳುತ್ತಾರೆ. ಪ್ರತಿ ಭಾರತೀಯರ ಕನಸುಗಳನ್ನು ನನಸಾಗಿಸುವುದು ನಮ್ಮ ಧ್ಯೇಯ. ಹೊಸ ಆಸಕ್ತರಿಗೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ ಅಥವಾ ಫೋನ್ ನಂಬರ್ ಮೂಲಕ ಸಂಪರ್ಕಿಸಲು ಅವಕಾಶವಿದೆ. ಯೋಜನೆಯ ಎಲ್ಲ ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತದೆ ಎಂದು ಸಂಸ್ಥೆಯು ಸ್ಪಷ್ಟಪಡಿಸಿದೆ.
ಪ್ರೀತೇಶ್ ಶೆಟ್ಟಿ, V4 ನ್ಯೂಸ್, ಮಂಗಳೂರು. ಶ್ರೀರಾಮಕುಂಜೇಶ್ವರ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ 41,751 ರೂಪಾಯಿ ಮೊತ್ತವನ್ನು ತುಳುನಾಡ ರಂಗಬೊಳ್ಳಿ ಖ್ಯಾತಿಯ ರವಿರಾಮ ಕುಂಜಾರವರು ಪೇಜಾವರ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯ ಉಪಸ್ಥಿತಿಯಲ್ಲಿ ಶಾಲಾ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದರು. ತುಳುನಾಡ ರಂಗಬೊಳ್ಳಿ ಹಾಗೂ V4 ನ್ಯೂಸ್ ಸಿಪಿಎಲ್ ಖ್ಯಾತಿಯ ರವಿರಾಮ ಕುಂಜಾರವರು ತನ್ನೂರಿನ ಶಾಲೆಗೆ ಏನಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ವಾಟ್ಸ್ಆಪ್ ಮುಖಾಂತರ ದಾನಿಗಳಿಂದ ಮತ್ತು ಅಭಿಮಾನಿಗಳಿಂದ ಹಣ ಸಂಗ್ರಹಿಸಿ ಸುಮಾರು 41,751 ರೂಪಾಯಿಯನ್ನ ಒಟ್ಟು ಮಾಡಿ ಶಾಲೆಗೆ ಹಸ್ತಾಂತರಿಸಿದರು. ಇದರಲ್ಲಿ ಸುಮಾರು 30,000 ರೂಪಾಯಿಯನ್ನ 10 ಮಕ್ಕಳಿಗೆ ವಿತರಿಸಲಾಗಿದ್ದು 11,751 ರೂಪಾಯಿಯನ್ನ ಮುಂದಿನ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಖಾತೆಯಲ್ಲೇ ಇರಿಸಲಾಗಿದೆ. ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು, ಬೋಧಕ ವೃಂದದವರು ಉಪಸ್ಥಿತರಿದ್ದರು. ಇನ್ನೊಂದು ಅವರಿಗೆ ಆಗಾಗ ಕೇಳ್ತಾರೆ ಪಬ್ಲಿಕ್, ಅದು ನೀವು ಎಲ್ಲಿಗೆ ಹಣ ಹೋಗ್ತದೆ ಗೊತ್ತಿಲ್ಲ, ಅದಕ್ಕೆ ಅವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಮುಖ್ಯವಾಗಿ ಹೇಳೋದೇನೆಂದ್ರೆ, ಇಲ್ಲಿ ಈಗ ವಿದ್ಯಾರ್ಥಿಗಳಿಗೆ ಕೊಟ್ಟ ಹಣ ಯಾವ್ದು 10 ಪೈಸೆ ನನ್ನದಿಲ್ಲ, ಎಲ್ಲ ವಾಟ್ಸ್ಆಪ್ ನಲ್ಲಿ ಕಲೆಕ್ಷನ್ ಮಾಡಿದ ಹಣ. ಇದರ ಸದುಪಯೋಗವನ್ನು ಯಾರನ್ನ ಪಡ್ಕೊಳ್ತಿಲ್ಲ. ಆ ವಿದ್ಯಾರ್ಥಿಗಳು ಒಂದು ಜೀವನವನ್ನು, ಉತ್ತಮವಾದ ಒಂದು ಜೀವನವನ್ನು ರೂಪಿಸಿಕೊಳ್ಳಿ ಮತ್ತು ನಾವು ಎಲ್ಲಿಂದ ಹೇಗೆ ಬಂದೆವು ಅಂತ ಒಂದು ಮುಂದೆ ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಪುತ್ತೂರು. ಮಂಗಳೂರಿನ ಬಳ್ಳಾಲ್ ಬಾಗ್ನ ತಕ್ಷಶೀಲ ಬಿಲ್ಡಿಂಗ್ನಲ್ಲಿರುವ ವಿಸ್ಡಮ್ ಇನ್ಸ್ಟಿಟ್ಯೂಷನ್ ನೆಟ್ವರ್ಕ್ ಪ್ರಧಾನ ಕಚೇರಿಯಲ್ಲಿ ವಿಸ್ಡಮ್ ಆಫ್ ಹೆಲ್ತ್ 2025 ಎಂಬ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪ ಮಾಡಿಕೊಟ್ಟಿರುವ ವಿಸ್ಡಮ್ ಸಂಸ್ಥೆ ಇದೀಗ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳು ವಿದೇಶ ಪ್ರವಾಸಕ್ಕೂ ಮುನ್ನ ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಆಯೋಜಿಸಲಾಗಿದ್ದು, ದಂತ, ರಕ್ತ, ಶ್ರವಣ, ಕಣ್ಣು, ಚರ್ಮದ ಆರೈಕೆ, ಸ್ನಾಯು ಮತ್ತು ಕೀಲುಗಳು, ಫುಡ್ ಮತ್ತು ಡಯಟ್ಗಳ ಬಗ್ಗೆ ಪರೀಕ್ಷೆಗಳು ಮತ್ತು ನುರಿತ ತಜ್ಞರಿಂದ ಮಾಹಿತಿಯನ್ನ ನೀಡಲಾಯಿತು. ಈ ಬಗ್ಗೆ ಮಾಹಿತಿ ಹಂಚಿಕೊಂಡ ವಿಸ್ಡಮ್ ಇನ್ಸ್ಟಿಟ್ಯೂಷನ್ನ ಡಾಕ್ಯುಮೆಂಟೇಷನ್ ಅಂಡ್ ಎಡಿಟಿಂಗ್ ಮುಖ್ಯಸ್ಥರಾದ ನಿವೇದಿತಾ ಅವರು, ಈ ಒಂದು ಶಿಬಿರದಲ್ಲಿ ಹಲವಾರು ಮಂದಿ ಭಾಗವಹಿಸಿ ತಪಾಸಣೆಯನ್ನ ಮಾಡಿಸಿಕೊಂಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಅತಿ ಮುಖ್ಯವಾಗುತ್ತೆ. ಹಾಗಾಗಿ ನಾವು ಆರೋಗ್ಯ ತಪಾಸಣೆಯನ್ನ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದು ಹೇಳಿದರು. Different departments all gathered with their expertise over here regarding food and diet, maybe with the skin and dermatology thing, the blood sugar levels, with the skin, dental and the speech therapy, even the joint and muscles checkup has been happening, and even the eyesight checkup. Everybody have come here for the students, for their betterment, as it is always saying that precaution is better than the cure. That is the reason why all we are here today. ವಿಸ್ಡಮ್ ಸಂಸ್ಥೆಯ ಅಪ್ಲಿಕೇಶನ್ ಮುಖ್ಯಸ್ಥರಾದ ಶ್ರವಣ್ ಸಾಲಿಯನ್ ಅವರು ಮಾತನಾಡಿ, ಹಲವಾರು ವರ್ಷಗಳಿಂದ ಶಿಬಿರವನ್ನ ಆಯೋಜಿಸಲಾಗುತ್ತಿದೆ. ಆರೋಗ್ಯ ಶಿಬಿರದಿಂದಾಗಿ ಸಾಕಷ್ಟು ಪ್ರಯೋಜನವಾಗಲಿದೆ ಎಂದು ಹೇಳಿದರು. So this is a medical camp that we are organizing from the past 3 years. So the intention of this program is to bring health awareness among the students. These tests are usually very expensive in the other countries, in abroad countries, but we are hosting this free for all our students so they can have a proper insight about their health before they travel to abroad countries. ಎಡಿಟಿಂಗ್ ಹೆಡ್ ಆಗಿರುವ ಪಿಯೋನಾ ಅವರು ಮಾತನಾಡಿ, ದಂತ, ರಕ್ತ, ಶ್ರವಣ, ಕಣ್ಣು, ಚರ್ಮದ ಆರೈಕೆ, ಸ್ನಾಯು ಮತ್ತು ಕೀಲುಗಳು, ಫುಡ್ ಅಂಡ್ ಡಯಟ್ಗಳ ಬಗ್ಗೆ ಪರೀಕ್ಷೆಗಳು ಮತ್ತು ನುರಿತ ತಜ್ಞರಿಂದ ತಪಾಸಣೆಯನ್ನ ನಡೆಸಲಾಯಿತು. ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂದಿದೆ ಎಂದು ಹೇಳಿದರು. Health is often that aspect that gets overlooked, especially when everyone's on the focus for their career. So, Wisdom's Health Checkup Camp offers a great opportunity for you to look into those aspects of your health that often get overlooked. We have experts ranging from specialists in health, skin, dental, eyes, joints, and many more.
ಈ ಸಂದರ್ಭದಲ್ಲಿ ಆರೆಂಜ್ ಡೆಂಟಲ್ ಕ್ಲಿನಿಕ್ನ ಡಾಕ್ಟರ್ ಸ್ವಾತಿ ಅಡಪ ಅವರಿಂದ ಡೆಂಟಲ್ ಅಂಡ್ ಓರಲ್ ಹೆಲ್ತ್ ಚೆಕ್, ಹರ್ಷ ಮಾಡರ್ನ್ ಡಯಾಗ್ನೋಸ್ಟಿಕ್ ಸರ್ವಿಸಸ್ನ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಂದ ಡಯಾಬಿಟಿಕ್ ಅಂಡ್ ಅನೇಮಿಯಾ ಹೆಲ್ತ್ ಚೆಕ್, ಡಿಟಾಕ್ಸ್ ಕ್ಲಿನಿಕ್ನ ಡಾಕ್ಟರ್ ಶ್ಯಾಮಲಾ ಬಿಎಸ್ ಅವರಿಂದ ಅರಿಕ್ಯುಲರ್ ಥೆರಪಿ, ಅಬೆಕಿಯಾ ಟಾಮ್ನ ಭೈರವಿ ಬಸಾನಿ ಅವರಿಂದ ಸ್ಕಿನ್ ಅವೇರ್ನೆಸ್, ಐಡಿಯಲ್ ಸ್ಪೀಚ್ ಅಂಡ್ ಹಿಯರಿಂಗ್ ಸೊಲ್ಯೂಷನ್ನ ಆಸ್ಟರ್ ಮಿರಾಂತಾ ಅವರಿಂದ ಸ್ಪೀಚ್ ಅಂಡ್ ಹಿಯರಿಂಗ್ ಸೊಲ್ಯೂಷನ್ಸ್, ಮೋದಿಕೇರ್ನ ರಾಯ್ ಶ್ರೀಹರ್ಷ ಅವರಿಂದ ಫುಡ್ ಅಂಡ್ ಡಯಟ್, ಅಹನ ಅಂಡ್ ಹರ್ನ ಡಾಕ್ಟರ್ ಸ್ಮೃತಿ ನಟನ ಸುಬ್ರಹ್ಮಣ್ಯನ್ ಅವರಿಂದ ಜಾಯಿಂಟ್ ಅಂಡ್ ಮಸಲ್ ಸ್ಟ್ರೆಂತ್ ಚೆಕಪ್, ಟೈಟನ್ ಐ ಪ್ಲಸ್ನ ಸಾಗರ್ ಕಲಾರಿಯಾ ಅವರಿಂದ ಐ ಅಂಡ್ ವಿಜುವಲ್ ಎಬಿಲಿಟಿ ಚೆಕಪ್ ನಡೆದವು. ಈ ವೇಳೆ ವಿಸ್ಡಮ್ ಸಂಸ್ಥೆಯ ಸಂಸ್ಥಾಪಕ ಹಾಗೂ ವ್ಯವಸ್ಥಾಪಕರಾದ ಡಾಕ್ಟರ್ ಫ್ರಾನ್ಸಿಸ್ಕಾ ತೇಜ್ ಹಾಗೂ ಸಹ ಸಂಸ್ಥಾಪಕರಾದ ಮತ್ತು ಸಿಎಒ ಡಾಕ್ಟರ್ ಗುರುತೇಜ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ನಿಯಮಿತ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ನಿಯಮಿತ, ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ, ಉಡುಪಿ ಸಹಕಾರ ಇಲಾಖೆ ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ 2025 ಸಹಕಾರ ಸಂಸ್ಥೆಗಳ ಮೂಲಕ ಉತ್ತಮ ಜಗತ್ತನ್ನು ನಿರ್ಮಿಸಲು ಸಾಧ್ಯ ಎಂಬ ಧ್ಯೇಯದೊಂದಿಗೆ ಸಹಕಾರ ಸಪ್ತ ಸಂಭ್ರಮ ಎಂಬ ಕಾರ್ಯಕ್ರಮವು ಜೂನ್ 22ರಂದು ಪ್ರಾರಂಭಗೊಂಡು ಜೂನ್ 28ರವರೆಗೆ ಪಡುಬಿದ್ರಿಯಲ್ಲಿ ನಡೆಯಲಿದೆ. ಈ ಬಗ್ಗೆ ಪಡುಬಿದ್ರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬ್ಯಾಂಕಿನ ಅಧ್ಯಕ್ಷರಾದ ಸುಧೀರ್ ಕುಮಾರ್ ಅವರು, ಸಹಕಾರ ಸಪ್ತ ಸಂಭ್ರಮದಲ್ಲಿ ಹಸಿರು ಜಾಗೃತಿ ಮೂಡಿಸುವ ಅಭಿಯಾನದಡಿ ಸ್ವಚ್ಛತೆಯ ಕಡೆಗೊಂದು ನಮ್ಮ ಹೆಜ್ಜೆ ಅಡಿಯಲ್ಲಿ ಪರಿಸರ ಸ್ವಚ್ಛತಾ ಕಾರ್ಯಕ್ರಮವನ್ನು ಜೂನ್ 22ರಂದು ಭಾನುವಾರ ಹಮ್ಮಿಕೊಳ್ಳಲಾಗಿದೆ. ಜೂನ್ 23ರ ಸೋಮವಾರದಂದು ತಾಯಿಯ ನೆನಪಿನಲ್ಲಿ ಒಂದು ಗಿಡ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜೂನ್ 24ರಂದು ಮಾಲಿನ್ಯ ಮುಕ್ತ ಪರಿಸರ ನಮ್ಮೆಲ್ಲರ ಹಕ್ಕು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜೂನ್ 25ರಂದು ಕಲಿಕೆ ನಿರಂತರ ಪ್ರಕ್ರಿಯೆ ತರಬೇತಿ ಅದರ ಪ್ರೇರಕ ಕಾರ್ಯಕ್ರಮದಡಿ ವಿವಿಧ ಸಹಕಾರ ಸಂಘಗಳಿಗೆ ವ್ಯಾವಹಾರಿಕ ಪದ್ಧತಿಗಳ ಕುರಿತು ತರಬೇತಿ ಕಾರ್ಯಕ್ರಮ ಕೂಡ ನಡೆಯಲಿದೆ. ಜೂನ್ 26ರಂದು ಪರಿಸರ ಮಾಲಿನ್ಯವನ್ನು ತಡೆಯಿರಿ, ಆರೋಗ್ಯಕರ ಸಮಾಜವನ್ನು ನಿರ್ಮಿಸಿ ಕಾರ್ಯಕ್ರಮದಡಿಯಲ್ಲಿ ಸೊಸೈಟಿಯ ಕಾರ್ಯವ್ಯಾಪ್ತಿಯಲ್ಲಿರುವ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಚಿತ್ರಕಲಾ ಮತ್ತು ಭಾಷಣ ಸ್ಪರ್ಧೆ ನಡೆಯಲಿದೆ. ಜೂನ್ 27ರ ಶುಕ್ರವಾರದಂದು ಪ್ರಕೃತಿಯನ್ನು ಪ್ರೀತಿಸಿ ಪರಿಸರವನ್ನು ರಕ್ಷಿಸಿ ಎಂಬ ಕಾರ್ಯಕ್ರಮದಡಿ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಅರಿವು ಮೂಡಿಸಲಾಗುವುದು. ಜೂನ್ 28ರಂದು ಚಿಣ್ಣರ ನಡಿಗೆ ಕೃಷಿಯ ಕಡೆಗೆ ಇದರ ಅಡಿಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕೃಷಿ ಚಟುವಟಿಕೆಯ ಬಗ್ಗೆ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮ ನಡೆಯಲಿದೆ. ಜೂನ್ 29ರ ಶನಿವಾರದಂದು ಸಮಾರೋಪ ಸಮಾರಂಭ ಸಭಾ ಕಾರ್ಯಕ್ರಮದ ಮೂಲಕ ಪ್ರಾರಂಭಗೊಳ್ಳಲಿದ್ದು ಎಸ್ಸಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎಂಬ ಧ್ಯೇಯವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎಂಬ ಘೋಷಣೆಯನ್ನು ಮಾಡಿರುತ್ತದೆ. ಈ ಒಂದು ಘೋಷಣೆಯೊಂದಿಗೆ 2024ರ ನವೆಂಬರ್ನಲ್ಲಿ ನಮ್ಮ ಕೇಂದ್ರ ಸರ್ಕಾರದ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿ ಮತ್ತು ಸಹಕಾರ ಸಚಿವರಾದಂಥ ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಚಾಲನೆಯನ್ನು ನೀಡಲಾಯಿತು. ಅಂದಿನಿಂದ ಈ ವರ್ಷದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಮತ್ತು ನಮ್ಮ ಸಹಕಾರ ಮಂತ್ರಿಯವರಾದಂಥ ಕೆ.ಎನ್. ರಾಜಣ್ಣವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸಹಕಾರಿ ಸಂಸ್ಥೆಗಳು ಈ ಒಂದು ಧ್ಯೇಯವಾಕ್ಯವನ್ನು ಪ್ರತಿಯೊಂದು ಜನರ ಹತ್ತಿರ ಕೊಂಡೊಯ್ಯುವಂಥ ಹಾಗೂ ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎಂಬುದನ್ನು ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜ್ಯದಲ್ಲಿ ಆಯೋಜನೆ ಮಾಡಿದರು. ಕಾರ್ಯಕ್ರಮದ ಕೇಂದ್ರ ಬಿಂದು ಜೇಕರ್ ಶೆಟ್ಟಿ ಇಂದ್ರಾಳಿಯವರು ಮಾತನಾಡಿ, ಸಹಕಾರಿ ಸಂಸ್ಥೆಗಳು ತಮ್ಮ ಜಗತ್ತನ್ನ ನಿರ್ಮಿಸಬಲ್ಲವು ಎಂಬ ಧ್ಯೇಯವಾಕ್ಯದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಸೂಚನೆಯ ಮೇರೆಗೆ ಸಹಕಾರಿ ಸಂಸ್ಥೆಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ವಿದ್ಯಾರ್ಥಿಗಳು, ಊರ ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳವರು ಮತ್ತು ಸಹಕಾರ ಸಂಸ್ಥೆಗಳ ಸದಸ್ಯರುಗಳನ್ನು ಸೇರಿಸಿಕೊಂಡು ಮನೆಗೊಂದು ಗಿಡ ಒಂದು ಗಿಡ ತಾಯಿಯ ಹೆಸರಿನಲ್ಲಿ ಎಂಬಂತೆ ಗಿಡ ನೆಟ್ಟು ಅದರ ಪೋಷಣೆ ಮಾಡಬೇಕು. ಇದರಿಂದ ಉತ್ತಮ ಪರಿಸರ ನಿರ್ಮಾಣ ಮಾಡಬಹುದು ಎಂದು ಹೇಳಿದರು. ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವತ್ತು ಪಡುಬಿದ್ರೆ ವ್ಯಾವಸಾಯಿಕ ಸಹಕಾರಿ ಸಂಸ್ಥೆಯ ಮುಖಾಂತರ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ಉಡುಪಿ ಜಿಲ್ಲಾ ಸಹಕಾರ ಯೂನಿಯನ್ನ ಸಹಯೋಗದೊಂದಿಗೆ ಒಂದು ವಿಶಿಷ್ಟವಾದ ಕಾರ್ಯಕ್ರಮ
ಯಾಕಂದರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ವರ್ಷವನ್ನು ಆಚರಣೆ ಮಾಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಸಹಕಾರ ವರ್ಷ 2025 ಎನ್ನುವಂಥ ಒಂದು ಕಾರ್ಯಕ್ರಮ ಸಹಕಾರ ಸಂಸ್ಥೆಗಳು ಉತ್ತಮ ಜಗತ್ತನ್ನು ನಿರ್ಮಿಸಬಲ್ಲವು ಎನ್ನುವಂಥ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಇವತ್ತು ವಿಶೇಷವಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿಯವರ ಒಂದು ಸೂಚನೆ ಮೇರೆಗೆ ನಮ್ಮ ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರ ಈಗಾಗಲೇ ಎಲ್ಲರಿಗೆ ಇವತ್ತು ದೇಶದ ಎಲ್ಲ ರಾಜ್ಯಗಳಿಗೆ ಮಾರ್ಗದರ್ಶನ ನೀಡುವುದರ ಮುಖಾಂತರ ಎಲ್ಲ ರಾಜ್ಯಗಳಲ್ಲಿ ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರ ವರ್ಷ 2025 ಆಚರಣೆ ಮಾಡಬೇಕು ಎನ್ನುವಂಥ ವಿಚಾರಗಳನ್ನು ಈಗಾಗಲೇ ಸುತ್ತೋಲೆ ಮುಖಾಂತರ ತಿಳಿಯಪಡಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಹಸಿರು ಜಾಗೃತಿ ಅಭಿಯಾನದ ಕರಪತ್ರ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಗುರುರಾಜ್ ಪೂಜಾರಿ, ಶೋಭಾ ಎಚ್ ಪುತ್ರನ್, ಕೃಷ್ಣ ಬಂಗೇರ, ಮಾಧವಾಚಾರಿ, ಹಸನ್ ಬಾಬಾ, ಗಿರೀಶ್ ಪಲಿಮಾರು, ವಾಸುದೇವ ದೇವಾಡಿಗ ಹಾಗೂ ಶಿವರಾಮ್ ಶೆಟ್ಟಿ, ಮಹಿಳಾ ಪ್ರತಿನಿಧಿ ರೋಹಿಣಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್, ಪಡುಬಿದ್ರೆ. ಬೈಂದೂರು ವಲಯದ ಮೆಟ್ಟಿನಹೊಳೆ ಸರಕಾರಿ ಪ್ರೌಢಶಾಲೆ ಹಳೆ ವಿದ್ಯಾರ್ಥಿಗಳ ಮತ್ತು ದಾನಿಗಳ ನೆರವಿನಿಂದ ನಿರ್ಮಿಸಿದ ನೂತನ ಪ್ರೌಢಶಾಲಾ ಕೊಠಡಿಗಳ ಉದ್ಘಾಟನೆ, ಮೆಟ್ಟಿನಹೊಳೆ ಸರ್ಕಾರಿ ಪ್ರೌಢಶಾಲೆ ಮತ್ತು ಉಚಿತ ನೋಟ್ಬುಕ್ ವಿತರಣಾ ಸಮಾರಂಭವು ಉಡುಪಿ ಜಿಲ್ಲೆಯ 106ನೇ ಸರ್ಕಾರಿ ಪ್ರೌಢಶಾಲೆ ಮೆಟ್ಟಿನಹೊಳೆಯಲ್ಲಿ ಸಂಭ್ರಮದಿಂದ ನಡೆಯಿತು. ಜಯಶೀಲ ಶೆಟ್ಟಿಯವರು ದೀಪ ಬೆಳಗುವುದರ ಮೂಲಕ ಪ್ರೌಢಶಾಲಾ ಕೊಠಡಿಯನ್ನ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಬೇಕೆಂಬ ಉದ್ದೇಶದಿಂದ ನೂತನವಾಗಿ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಲಾಗಿದೆ. ವಿದ್ಯಾರ್ಥಿಗಳು ಅವುಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬೇಕು. ಹಾಗೆ ನನ್ನ ಶಾಲೆ ಮೆಟ್ಟಿನಹೊಳೆ, ಅದರ ಅಭಿವೃದ್ಧಿಯಲ್ಲಿ ನಾನು ಸದಾ ಇರುತ್ತೇನೆ ಎಂದರು. ಬಹಳ ಖುಷಿಯಲ್ಲಿ ಒಂದು ತಮ್ಮ ಮನೆ ಕೆಲಸ ಕಡೆಗೆ ಮಾಡ್ತಿದ್ದಾರೆ. ಚಂದು ಮತ್ತೆ ಸಿದ್ದರಾಮ ಮತ್ತೆ ಇವರೆಲ್ಲ ಇದ್ರಲ್ಲ, ಅವರೆಲ್ಲ ಏನಂದ್ರೆ ಮನೆ ಬಿಟ್ಟಿಲ್ಲೇ ಕೆಲಸ ಮಾಡ್ತಾರೆ. ನಂಗೆ ಅಷ್ಟು ಖುಷಿ ಆಯ್ತು. ಅಷ್ಟು ನಮ್ಗೆ ಇಷ್ಟ ಇಲ್ಲ ನೋಟ್ ಆಗುದಿಲ್ಲ. ಯಾಕಂದ್ರೆ ನಮ್ ಕೆಲಸ ನಮ್ದೇ ಬೇರೆ. ನಾವು ನಮ್ದು ಕಮರ್ಷಿಯಲ್ ಮೈಂಡ್. ಯಾಕಂದ್ರೆ ನಮ್ದು ನಾವೇನು ಕೊಡ್ಬೋದು ಬಿಟ್ರೆ ಹಿಂಗ ಇನ್ವಾಲ್ವ್ ಆಗೋಕೆ ಆಗುದಿಲ್ಲ. ಆದ್ರೆ ನನಗೆ ಈ ಮೆಟ್ಟಿನ ಶಾಲೆ ಮೇಲೆ ಬಹಳ ಒಂದು ಅಭಿಮಾನ ಇದ್ದಿತ್ತು. ಶಾಸಕ ಗುರುರಾಜ್ ಗಂಟಿಹೊಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೈಂದೂರು ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಟ್ಟಿನಹೊಳೆಯು ಪ್ರೌಢಶಾಲೆಯಾಗಿ ಅಧಿಕೃತವಾಗಿ ಚಾಲನೆಯನ್ನ ಪಡೆಯಿತು. ಊರವರ ನಿರಂತರ ಪರಿಶ್ರಮದಿಂದ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯು ಪ್ರೌಢಶಾಲೆಯಾಗಿ ರೂಪುಗೊಳ್ಳಲು ಸಾಧ್ಯವಾಯಿತು. ಹಲವು ವರ್ಷದ ಕನಸು ಇಂದು ನನಸಾಗಿದೆ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದರು. ನಾನು ಎಲ್ಲಿವರೆಗೆ ಕೇಂದ್ರ ಅಲ್ಲೊಬ್ಬರು PA ಇದ್ದೀರಿ ಬೆಂಗಳೂರಿಗೆ, ಆನಂದ್ ಮಾಸ್ಟರ್ ಸಾಕತ್ತಿಲ್ಲ. ಅವ್ರು ಪ್ರತಿ ಸರ್ತಿ ಬಂದಳಿಗೂ ಇನ್ನೊಂಚೂರು ಆಯ್ಕೊಂಬ್ರೆ ಕಡೆಗೆ ಬೇರೆ ಒಬ್ಬರನ್ನ ನಮ್ಮ MP ಮಂಡ್ಯದ MP ಸುಮಲತಾ ಮೇಡಮ್ ಜೊತೆಗಿದ್ದವ್ರ ಆ PA ಅನ್ನು ಕರ್ಕೊಂಡು ಎಕ್ಸ್ಪೀರಿಯನ್ಸ್ ಇದ್ದಾರೆ. ಕಡೆಗೆ ಅವ್ರನ್ನ ಬೆರೆಸು ಶುರು ಮಾಡ್ರು. ಅವ್ರು ರೆಗ್ಯುಲರ್ ಬರ್ತಿದ್ದೀರ ಆಫೀಸಿಗೆ. ಸೊ ಅಂತೂ ಇಲ್ಲಿ ಒಂದು ತಂದು ಮುಟ್ಟುವವರೆಗೆ ಅವ್ರು ಬಿಡ್ಲಿಲ್ಲ. ಅದ್ರ ಜೊತೆಗೆ ಹೈಸ್ಕೂಲ್ ಐಕ್ ನಾವು ಹೋರಾಡ್ತೋ ಸಪೋರ್ಟ್ ಕೊಡಿ ಅಂದ್ರೆ ಮಸ್ತ್ ಜನ, ನಾವ್ ಯಾರಿಗ ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮಾಡಿಸ್ಕೋಬಪ್ಪಕ್ಕೆ ಬೆನ್ನಿಗೆ ಬಿದ್ದಾರ ಆನಂದಣ್ಣ. ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೊಂದು ಅಭಿನಂದನೆ ಹೇಳ್ತಾ ಇದ್ದಾರೆ. ಜೊತೆಗೆ ಸ್ಯಾಂಕ್ಷನ್ ಆತ್ ಅಂದ್ರು ಕೂಡ ಮತ್ತೆ ಪುನಃ ಬಂದ್ರು. ಏನ್ ಹೇಳಿ, ಕರುಣಾಕರ್ ಮಾಸ್ಟರ್ ಒಂದು ಬೇಕು, ಮತ್ತೆ ಉಳಿದೆಲ್ಲ ಕಡೆಗೆ ಬೇರೆ ಏನಿಲ್ಲ. ಈಗ ಕರುಣಾಕರ್ ಮಾಸ್ಟರ್ ಒಂದು ಆಯ್ಕೆ ಅಂತ ಹೇಳ್ರು. ಸೊ ಅದಕ್ಕೂ ಸಹಿತ ಜಿಲ್ಲೆಯವರು ಇವರೆಲ್ಲರಿಗೂ ಸಹಿತ ಈ ಹೈಸ್ಕೂಲ್ ಆರಂಭ ಆಗುದ್ರಿಂದ ಇಲ್ಲಿ ಸ್ಟಾರ್ಟಿಂಗ್ ಒಂದು ಒಳ್ಳೆ ರಿಸಲ್ಟ್ ಕೊಡದೇ ಇದ್ರೆ ಶುರುವಾದಂತ ಹೈಸ್ಕೂಲ್ ಅನ್ನುವಂಥದ್ದು ಮತ್ತೇನೋ ಆಗಿ ಬಿಡ್ಬೋದು. ಸೊ ಆ ಕಾಳಜಿ ಬೇಕು ಅಂತೇಳಿ ಹೇಳಿ ಅವರನ್ನ ಏನ್ ಪ್ರಯತ್ನ ಮಾಡಬೇಕು, ಅದು ಅಲ್ಲಿಯೂ ಸಹಿತ ಒತ್ತಡ, ಆ ಹೈಸ್ಕೂಲ್ನವ್ರು ಬಿಡ್ಲಿಕ್ಕೆ ರೆಡಿ ಇಲ್ಲ ಅವರನ್ನ. ಇದೆಲ್ಲದರ ನಡುವೆ ಈ ಹೈಸ್ಕೂಲ್ ಒಂದು ಶೇಪ್ ಆಗ್ಬೇಕಂತೇಳಿ ಒಂದಾಗಿದೆ. ಅದಾದ್ಮೇಲೆ ಕರುಣಾಕರ್ ಮಾಸ್ಟರ್ ಬಂದ್ರು. ನೀವು ಎಲ್ಲ ಬದಿಗೂ ಶಾಲೆಗೆ ಯಕ್ಷಗಾನ ಕ್ಲಾಸ್ ಕೊಡ್ತೀರಿ, ಉಡುಪಿಯರನ್ನು ಮಾತಾಡಿಸಿ ಕೊಡೋದು. ಈಗ ಬೇರೆ ಎಂತ ಬೇಡ, ಯಕ್ಷಗಾನ ಕ್ಲಾಸ್ ಒಂದು ಇಲ್ಲಿ ಮೆಟ್ಟಿನೊಳ್ಳಿ ಬೇಕು ಅಂತೇಳಿ ಹೇಳಿ ಮತ್ತೆ ಅಲ್ಲಿಂದ ಶುರು ಮಾಡಿ ಬಹುಶಃ ಮೊನ್ನೆ ಉಡುಪಿಯಲ್ಲಿ ಮಾತಾಡಿಸಿ ಕೊಟ್ಟಿದ್ದೆ. ಅದನ್ನ ಮಾಸ್ಟರ್ ಫಾಲೋ ಅಪ್ ಅಲ್ಲಿ ಇರೋದು. ಇಲ್ಲಿಗೆ ಒಳಬಪ್ಪತ್ತಿಗೆ ಹೇಳ್ರಪ್ಪ. ಈಗ ನಮ್ಗೆ ಸಣ್ಣ ಗಾಡಿ ಕೊಟ್ಟಿರಿ ಈಗ ಜಯಶೀಲಣ್ಣ, ಸಾಕತ್ತ ನಿಮ್ಗೆ?
ಏನ ಸೊ ಹಾಗಾಗಿ ಬೇರೆ ಅಂತ ಇಲ್ಲ, ಈಗ ಜಯಶೀಲಣ್ಣ ಹತ್ರ ಒಂದು ದೊಡ್ಡ ಗಾಡಿಯನ್ನು ಮಾತಾಡಿಸಿ ಕೊಡಬೇಕು ಅಂತ ಹೇಳಿ. ಬಟ್ ಜಯಶೀಲಣ್ಣ ನನ್ನ ಹತ್ರ ಹೇಳಿ, ನಾನು ಒಂದು ಪ್ರೋಟೋಕಾಲ್ ಆಗಿದ್ದೆ, ಎಲ್ಲ ಶಾಲೆಗೂ ಇದು ಒಂದೇ ಸೈಜ್ ಎಂಬುದನ್ನು ಡಿಸೈಡ್ ಮಾಡ್ಕೊಂಡಿದ್ದೆ. ಬೇಕಾದ್ರೆ ಮತ್ತೆರಡು ಶಾಲೆ ಹೆಚ್ಚಾಗ್ಬೋದು, ಆದ್ರೆ ಒಂದು ಬದೆಗೆ ನಾನು ಏನಾದ್ರು ದೊಡ್ಡದು ಮಾಡಿದೆ ಅಂದ್ರೆ ನಂಗೆ ಅಷ್ಟು ಶಾಲೆಗೆ ಮತ್ತೊಂದು ಪೆಟ್ಟು ಬರ್ತದೆ. ದಾನಿಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಶಾಲಾ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಲ್ಲಿ ದಾನಿಗಳ ಸಹಾಯದಿಂದ ನೋಟ್ಬುಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಉಪನಿರ್ದೇಶಕರು ಅಶೋಕ್ ಕಾಮತ್, ಕೊಲ್ಲೂರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಮಹಲಿಂಗ ನಾಯ್ಕ್, ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಚಿಕ್ಕಯ್ಯ ಶೆಟ್ಟಿ, ಡಯಟ್ ಉಡುಪಿಯ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಕಾಮತ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗೇಶ್ ನಾಯಕ್, ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ವಿಜಯಕುಮಾರ್ ಶೆಟ್ಟಿ, ವಿದ್ಯಾಲಕ್ಷ್ಮಿ, ಸಮೂಹ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಸುಬ್ರಹ್ಮಣ್ಯ ಮೆಟ್ಟಿನಹೊಳೆ, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ ಶೆಟ್ಟಿ, ಭಾಸ್ಕರ್ ದೇವಾಡಿಗ, ಶಾಲಾ ಮುಖ್ಯ ಶಿಕ್ಷಕಿ ಉಮಾ ಭಿಯನ್, ದಾನಿಗಳಾದ ಸೀತಾರಾಮ್ ಕುಲಾಲ್, ನಾಕಟ್ಟೆ ತೇಜಪ್ಪ ಶೆಟ್ಟಿ, ರವಿರಾಜ್ ಶೆಟ್ಟಿ ಅಲ್ಸಾಡಿ, ಉದಯ್ ಶೆಟ್ಟಿ, ಶಶಿಧರ್ ಶೆಟ್ಟಿ, ಸುಧಾಕರ್ ಶೆಟ್ಟಿ, ಕಿರಣ್ ಶೆಟ್ಟಿ ಕಡಾಟೆ, ಗ್ರಾಮ ಪಂಚಾಯತ್ ಸದಸ್ಯರಾದ ಶೇಖರ್ ಶೆಟ್ಟಿ, ಶಾರದಾ ಕುಲಾಲ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದು ಕುಲಾಲ್, ಮಾದಯ್ಯ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ, ಕಾರ್ಯದರ್ಶಿ ಸುರೇಶ್ ಕುಲಾಲ್, ಕುಲಾಲರ ಸಂಘದ ಸುರೇಶ್ ಕುಲಾಲ್ ಪರಮನಮನೆ, ಗ್ರಾಮಸ್ಥರು, ಮಕ್ಕಳ ಪೋಷಕರು ಉಪಸ್ಥಿತರಿದ್ದರು. ಸ್ವಾಗತದ ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಪ್ರೌಢಶಾಲಾ ಪ್ರಭಾರ ಮುಖ್ಯ ಶಿಕ್ಷಕ ಕರುಣಾಕರ್ ಶೆಟ್ಟಿ ಆಡಿದ್ರು. ತಾಜುದ್ದೀನ್ ದಾನಿಗಳ ವಿವರವನ್ನ ನೀಡಿದ್ರು. ಶಿಕ್ಷಕಿ ಸುನಂದಾ ಲಕ್ಷ್ಮಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ರಾಜು ಶೆಟ್ಟಿ ವಂದಿಸಿದ್ರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.